PM ರಾಹತ್ ಅಂತ ಹೇಳ್ಬಿಟ್ಟು ಫೆಬ್ರವರಿ 2026ರಿಂದ ನಮ್ಮ ರಾಷ್ಟ್ರಾದ್ಯಂತ ಜಾರಿಗೆ ಬಂದಿರುವಂತದ್ದು ಒಂದು ಬಹಳ ವಿನೂತನವಾದ ಯೋಜನೆ. ಇದು ಹಿಂದೆ ಈಗ 10 ವರ್ಷದ ಹಿಂದೆ ಮುಖ್ಯಮಂತ್ರಿಗಳ ಹರೀಶ್ ಸಾಂತ್ವನ ಯೋಜನೆ ಅಂತ ಹೇಳಿ ಪ್ರಾರಂಭ ಮಾಡಿದ್ರು. ಅದ್ರಲ್ಲಿ 25,000 ರುಗಳಿಗೆ ಏನು ರಸ್ತೆ ಅಪಘಾತಗಳಲ್ಲಿ ತೀವ್ರವಾಗಿ ಗಾಯಗೊಂಡಂತ ರೋಗಿಗೆ ತುರ್ತಾಗಿ ಆತನಿಗೆ ಯಾವುದೇ ಹಣಕಾಸಿನ ನೆರವು ಇಲ್ಲದೆ ಇದ್ದಾಗ ಸರ್ಕಾರದಿಂದ ಕೊಡುವಂತ ಒಂದು ನೋಂದಾಯಿತ ಆಸ್ಪತ್ರೆಗಳಲ್ಲಿ ಮಾಡುವಂತದ್ದು. ಈಗ ಅದನ್ನೇ ಈಗ ಕೇಂದ್ರ ಸರ್ಕಾರದ ಜೊತೆಗೆ ನಮ್ಮ ಸರ್ಕಾರ ಕೂಡ ಒಂದಷ್ಟು ರಾಜ್ಯದಲ್ಲಿ ಕೂಡ ಮಾಡಿರುವಂತದ್ದು. ಇದು ಯಾವುದೇ ವ್ಯಕ್ತಿ ರಸ್ತೆ ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡಲ್ಲಿ ಅಂಥ ರೋಗಿಯನ್ನ ಹತ್ತಿರದ ಯಾವ್ದಾರ ಆಸ್ಪತ್ರೆಗೆ, ನೋಂದಾಯಿತ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆಗಳಿಗೆ ತೆಗೆದುಕೊಂಡು ಹೋದಲ್ಲಿ ಅಲ್ಲಿ ಈ ಕಂಡೀಷನ್ಸ್ ಹೀಗಿದೆ. ಈ PM ರಾಹತ್ ಯೋಜನೆ ಫಲಾನುಭವಿ ಆಗ್ಬೇಕಾದ್ರೆ ಈಡಾರ್ ಅಂತ ಒಂದು ಪೋರ್ಟಲ್ ಇದೆ. ಈಡಾರ್ ಅಂದ್ರೆ ಎಲೆಕ್ಟ್ರಾನಿಕ್ ಡೀಟೇಲ್ಡ್ ಆಕ್ಸಿಡೆಂಟ್ ರಿಜಿಸ್ಟರ್ ಅಂತ. ಅಂದ್ರೆ ಈಗ ನಾವು ಮೊದಲೆಲ್ಲ ಮ್ಯಾನ್ಯುವಲ್ ಆಗಿ ಬುಕ್ ಅಲ್ಲಿ MLC ಅನ್ನು ಬರೀತಿದ್ದೆ, ಎಷ್ಟು ಇಂಜುರಿ ಆಗಿದೆ, ಏನಾಗಿದೆ ಅಂತ ಬರ್ಬಿಟ್ಟು. ಈಗ ಅದನ್ನ ಏನ್ ಮಾಡ್ತಿದೀವಿ ಅಂದ್ರೆ ಪ್ರತಿ ಹಾಸ್ಪಿಟಲ್ಗಳಲ್ಲಿ ಡಿಟೇಲ್ ಆಗಿ ನಾವು ಆನ್ಲೈನ್ ಅಲ್ಲಿ ಈಡಾರ್ ಅಲ್ಲಿ ಬರಿಬೇಕು. ಬರೆದ್ಬಿಟ್ಟು ಅದೇನಾಗುತ್ತೆ ಅಪ್ಲೋಡ್ ಮಾಡಿದ್ರೆ ಅದು TMS ಅಂತ ಪೋರ್ಟಲ್ ಇದೆ, ಅದು TMS ಪೋರ್ಟ್ ಆಗುತ್ತೆ. ಅಲ್ಲಿಂದ ಪೊಲೀಸರಿಗೆ ಹೋಗುತ್ತೆ. ಪೊಲೀಸರು ಅದನ್ನ ಈ ಆಕ್ಸಿಡೆಂಟ್ ಅಲ್ಲಿ ಯಾವ ಲೊಕೇಶನ್ ಅಲ್ಲಿ ಇದೆ ಅಲ್ಲಿ ನೋಡಿ ಅವ್ರು ಅಪ್ರೂವ್ ಮಾಡ್ತಾರೆ. ಅಪ್ರೂವ್ ಆಗಿ ಬಂದ ನಂತರ ಇದು ಕಾಲಮಿತಿ ಇದೆ. ಯಾವುದೇ ರೋಗಿ ಗಾಯಗೊಂಡಲ್ಲಿ 24 ಗಂಟೆ ಒಳಗೆ ಇದನ್ನ ಯಾವ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಹಾಸ್ಪಿಟಲ್ ಯಾವ್ದು ಹೋಗಿರ್ತಾರೆ ಅಲ್ಲಿ ಈಡಾರ್ ಅನ್ನ ಮಾಡಿ TMS ಪೋರ್ಟಲ್ ಅಪ್ಲೋಡ್ ಮಾಡಿದ್ರೆ ಅವರಿಗೆ 1.5 ಲಕ್ಷದ ಅಷ್ಟು ಅವರಿಗೆ ಚಿಕಿತ್ಸಾ ವೆಚ್ಚವನ್ನು ಭರಿಸೋದಕ್ಕೆ ಅವಕಾಶ. 1.5 ಲಕ್ಷ ಇದೆ. 24 ಅವರ್ಸ್ ಒಳಗೆ ಅಪ್ಲೋಡ್ ಮಾಡಬೇಕು. ತೀವ್ರ ಗಾಯಗೊಂಡವರಿಗೆ, ತುಂಬಾನೇ ಸಿವಿಯರ್ ಇಂಜುರಿ ಇದ್ರೆ 48 ಅವರ್ಸ್ ಟೈಮ್. ತುಂಬಾ ಒಂದು 24 ಗಂಟೆ ಜಾಸ್ತಿ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೇ ದಾಖಲೆಗಳನ್ನ ಕೇಳುವಂತದ್ದಾಗ್ಲಿ ಏನು ಮಾಡೋ ಹಂಗಿಲ್ಲ. ಈಡಾರ್ APL BPL ಎರಡಕ್ಕೂ ಫ್ರೀ. APL BPL ಎರಡಕ್ಕೂ ಫ್ರೀ ಆಗಿ ಆಗುವಂತದ್ದು. ಸೊ ಪ್ರೀ ರಿಕ್ವೆಸ್ಟ್ ಒಂದೇ, ಈಡಾರ್ ಅಲ್ಲಿ ಕಡ್ಡಾಯವಾಗಿ ಮಾಡ್ಬೇಕು. ಈಗ ನಮ್ಮ ಜಿಲ್ಲೆಯಲ್ಲಿ ಸ್ಲೋ ಆಗಿ ನಾವೀಗ ಪೊಲೀಸರು ಮತ್ತು ನಾವು ಈಗ ಆರಕ್ಷಕ ಇಲಾಖೆ ನಾವು ಒಟ್ಟಿಗೆ ಒಂದು ತರಬೇತಿಯನ್ನು ಈಗಾಗಲೇ ಮೀಟಿಂಗ್ ಮಾಡಿದ್ದು. ಈ ಮತ್ತೆ ಒಂದು ತರಬೇತಿ ನಾನೇ ಮಾಡ್ತಾ ಇದ್ದೀನಿ. ಎಲ್ಲ ಖಾಸಗಿ ಆಸ್ಪತ್ರೆಗಳೊಂದಿಗೆ ಮತ್ತು ಆರಕ್ಷಕ ಇಲಾಖೆಯೊಂದಿಗೆ ಒಂದು ಸಭೆಯನ್ನ ಮಾಡಿ ಈ ಸಾರ್ವಜನಿಕರ ಒಂದಷ್ಟು ಒಳ್ಳೆ ಮಾಹಿತಿ ಹೋಗ್ಲಿ ಅನ್ನೋದು ನನ್ನ ಉದ್ದೇಶ. ಇದರಲ್ಲಿ ಯಾರೇ ಸಾರ್ವಜನಿಕರು ಸಹಾಯ ಹಸ್ತವನ್ನು ಚಾಚಿದಾಗ ಕಡ್ಡಾಯವಾಗಿ ಆಸ್ಪತ್ರೆಗೆ ತಗೊಂಡೋಗಿ ಈಡಾರ್ ಅನ್ನ ಫಸ್ಟ್ ಮಾಡಿಸ್ಬೇಕು. ಆ ನಂತರ ಉಳಿದಿದ್ದು ತನ್ನಿಂತಾನೆ ಅದು ಅದಕ್ಕೆ ಹೆಲ್ಪ್ ಆಗುತ್ತೆ.